ಯಾವುದೇ ಒಂದು ಮನೆ ಇರಲಿ, ವಸತಿ ಸಮುಚ್ಚಯಗಳಿರಲಿ, ವಾಣಿಜ್ಯ ಸಂಕೀರ್ಣಗಳಿರಲಿ ಅಥವಾ ಯಾವುದೇ ಕಟ್ಟಡಗಳಿರಲಿ, ಯಾವುದನ್ನೇ ನಿರ್ಮಾಣ ಮಾಡಬೇಕಿದ್ರೂ ಅಲ್ಲಿ ಸಿಮೆಂಟ್, ಕಲ್ಲು ಇತ್ಯಾದಿಗಳ ಜೊತೆಗೆ ಬಹಳ ಮುಖ್ಯವಾಗಿ ಬೇಕಿರೋದು ಉಕ್ಕು ಅಂದ್ರೆ ಸ್ಟೀಲ್. ಸ್ಟೀಲ್ ಇಲ್ಲದ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾವು ಊಹೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹೀಗಾಗಿ ಸ್ಟೀಲ್ ಉದ್ಯಮವು ಇಂದು ಒಂದು ದೊಡ್ಡ ಜಾಗತಿಕ ಉದ್ಯಮವಾಗಿ ಬೆಳೆದಿದೆ. ಆದರೆ ಸ್ಪರ್ಧೆಯು ಅಧಿಕವಾಗಿರುವ ಇಂದಿನ ದಿನಗಳಲ್ಲಿ ಅತ್ಯಂತ ಉತ್ತಮ ಗುಣಮಟ್ಟದ ಸೇವೆಯನ್ನ ಒದಗಿಸುವುದು ಬಹಳಷ್ಟು ದೊಡ್ಡ ಸವಾಲು. ಈ ಸವಾಲನ್ನ ಅತ್ಯಂತ ದಕ್ಷವಾಗಿ ಎದುರಿಸಿ ಭಾರತದ ಪ್ರಮುಖ ಉಕ್ಕಿನ ವ್ಯಾಪಾರ ಕಂಪನಿಗಳಲ್ಲಿ ಒಂದಾಗಿ ಬೆಳೆದು ನಿಂತಿದೆ ಮಂಗಳೂರಿನ ಅಪ್ಕೋ ಸ್ಟೀಲ್. ತನ್ನ ಗುಣಮಟ್ಟದ ಸೇವೆ, ವಿಶ್ವಾಸಾರ್ಹತೆಗೆ ಹೆಸರುವಾಸಿಯಾಗಿರುವ ಅಪ್ಕೋ ಸ್ಟೀಲ್ನ ಬಗ್ಗೆ ಮಾಹಿತಿಯನ್ನ ನೋಡೋಣ ಈ ವಿಶೇಷ ಸಂಚಿಕೆಯಲ್ಲಿ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಅಪ್ಕೋ ಸ್ಟೀಲ್, ನಂಬಿಕೆಯ ವಾಗ್ದಾನ. ನಾನು ಕವಿತಾ ಮಾಣಿ. ಇಂದು ಅಭಿವೃದ್ಧಿ ಅನ್ನೋದು ದಿನನಿತ್ಯದ ಮಾತು. ಅಭಿವೃದ್ಧಿ ಎಂದ ಕೂಡಲೇ ಕಣ್ಣೆದುರಿಗೆ ಬರೋದು ನಿರ್ಮಾಣ ಕ್ಷೇತ್ರ. ನಿರ್ಮಾಣ ಎಂದ ಕೂಡಲೇ ಅದಕ್ಕೆ ಬೇಕಿರೋದು ಸದೃಢವಾದ ಗುಣಮಟ್ಟದ ಮೂಲ ವಸ್ತುಗಳು, ಅಂದ್ರೆ ಕಲ್ಲು, ಇಟ್ಟಿಗೆ, ಸಿಮೆಂಟ್, ಉಕ್ಕು ಅಥವಾ ಸ್ಟೀಲ್ ಇತ್ಯಾದಿಗಳು. ಈ ಪೈಕಿ ಯಾವುದೇ ದೀರ್ಘ ಬಾಳ್ವಿಕೆಯ ಕಟ್ಟಡಕ್ಕೆ ಅತ್ಯುತ್ತಮ ಗುಣಮಟ್ಟದ ಸ್ಟೀಲ್ನ ಬಳಕೆ ಅಗತ್ಯ. ಇಂತಹ ಅಗತ್ಯಗಳನ್ನು ಕಳೆದ ಅನೇಕ ದಶಕಗಳಿಂದ ಪೂರೈಸಿದ ಗ್ರಾಹಕರ ನಂಬಿಕೆ, ವಿಶ್ವಾಸಕ್ಕೆ ಪಾತ್ರವಾದ ಸಂಸ್ಥೆ ಎಂದರೆ ಅದು ಮಂಗಳೂರು ಮೂಲದ ಅಪ್ಕೋ ಸ್ಟೀಲ್ ಸಮೂಹ ಸಂಸ್ಥೆಗಳು. ಎಬಿಎಫ್ ಗ್ರೂಪ್ ಆಫ್ ಕಂಪನೀಸ್ನ ಅಂಗಸಂಸ್ಥೆಯಾಗಿರುವ ಅಪ್ಕೋ ಸ್ಟೀಲ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ನ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ. ಇಂದು ಯಾವುದೇ ಬಗೆಯ ನಿರ್ಮಾಣ ಕಾಮಗಾರಿಗಳ ವಿಚಾರಗಳನ್ನ ನಾವು ಪರಿಗಣಿಸಿದ್ರೂ ಅದಕ್ಕೆ ಸಿಮೆಂಟ್, ಕಾಂಕ್ರೀಟ್ ಇತ್ಯಾದಿಗಳ ಜೊತೆಗೆ ಮುಖ್ಯವಾಗಿ ಬೇಕಿರೋದು ಸ್ಟೀಲ್ ಉತ್ಪನ್ನಗಳು. ನಾವು ಬಳಕೆ ಮಾಡುವ ವಸ್ತುಗಳು ಗಟ್ಟಿಮುಟ್ಟಾಗಿ ಸದೃಢವಾಗಿದ್ರೆ ಕಟ್ಟಡ ಅಥವಾ ನಿರ್ಮಿಸಿದ ಯಾವುದೇ ವಿಚಾರಗಳು ಸುದೀರ್ಘವಾಗಿ ಬಾಳ್ವಿಕೆ ಬರುತ್ತೆ. ಆದರೆ ಇಂದಿನ ದಿನಗಳಲ್ಲಿ ಎಲ್ಲವೂ ನಕಲಿಯಾಗಿರುವ ಸಂದರ್ಭದಲ್ಲಿ ಗುಣಮಟ್ಟದ ವಸ್ತುಗಳನ್ನು ಆರಿಸೋದು ಕೂಡ ಒಂದು ದೊಡ್ಡ ಸವಾಲು. ಇಂತಹ ದೊಡ್ಡ ಸವಾಲುಗಳೆಲ್ಲವುಗಳಿಗೆ ಒಂದೇ ಸೂರಿನಡಿಯಲ್ಲಿ ಎಲ್ಲ ವಸ್ತುಗಳನ್ನು ಒದಗಿಸಿ ಅತ್ಯುತ್ತಮ ಆಯ್ಕೆಯಾಗಿ ನಿಲ್ಲೋದು ಅಪ್ಕೋ ಸ್ಟೀಲ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಎಬಿಎಫ್ ಸ್ಟೀಲ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್. ಅಪ್ಕೋ ಸ್ಟೀಲ್ ಕಳೆದ 3 ದಶಕಗಳಿಂದ ಭಾರತದ ಪ್ರಮುಖ ಸ್ಟೀಲ್ ಉದ್ಯಮಗಳಲ್ಲಿ ಪ್ರಮುಖವಾದ ಸ್ಥಾನದಲ್ಲಿರುವ ಕಂಪನಿ. ಇಂದಿನ ಗಗನಚುಂಬಿ ಕಟ್ಟಡಗಳ ಯುಗದಲ್ಲಿ ಉತ್ತಮ ಗುಣಮಟ್ಟದ ಉಕ್ಕಿನ ಬೇಡಿಕೆಯು ಹೆಚ್ಚಳವಾಗಿದೆ. ಆದರೆ ಬದಲಾಗ್ತಾ ಇರುವ ಹವಾಮಾನ ಪರಿಸ್ಥಿತಿಯನ್ನ ಎಲ್ಲ ಬಗೆಯ ಉಕ್ಕು ತಡೆದುಕೊಂಡು ಸದೃಢವಾಗಿ ನಿಲ್ಲುತ್ತದೆ ಎನ್ನುವುದಕ್ಕಾಗಲ್ಲ. ಈ ನಿಟ್ಟಿನಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ವ್ಯವಹಾರದ ಅಗತ್ಯಗಳಿಗೆ ಅನುಗುಣವಾಗಿ ಅತ್ಯುತ್ತಮ ಗುಣಮಟ್ಟದ ಉಕ್ಕಿನ ಸಮಗ್ರ ಅವಶ್ಯಕತೆಗಳನ್ನು ಅಪ್ಕೋ ಸ್ಟೀಲ್ ಪೂರೈಸ್ತಾ ಬರ್ತಾ ಇದೆ. ಅಪ್ಕೋ ಸ್ಟೀಲ್ ಕಂಪನಿಯು ಉಡುಪಿ, ಮಂಗಳೂರು, ಮಣಿಪಾಲ ಮತ್ತು ದಾವಣಗೆರೆಯಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನ ಹೊಂದಿದ್ದು ಸೇವೆಯನ್ನ ಒದಗಿಸ್ತಾ ಇದೆ. ಇಂದು ಅಪ್ಕೋ ಸ್ಟೀಲ್ ಅತಿ ಸಣ್ಣ ಸ್ಟೀಲ್ ಪೈಪ್ಸ್ನಿಂದ ಆರಂಭಿಸಿ ದೊಡ್ಡ ದೊಡ್ಡ ಸ್ಟ್ರಕ್ಚರಲ್ ಬೀಮ್ಗಳು, ಕನ್ಸ್ಟ್ರಕ್ಷನ್ ಸ್ಟೀಲ್, ಸ್ಟ್ರಕ್ಚರಲ್ ಸ್ಟೀಲ್, ಇಂಡಸ್ಟ್ರಿಯಲ್ ಸ್ಟೀಲ್, ಪೈಪ್,
ಸ್ಪೆಷಾಲಿಟಿ ಸ್ಟೀಲ್ ಜೊತೆಗೆ ವಾಣಿಜ್ಯ ನಿರ್ಮಾಣಗಳ ಎಲ್ಲ ಅವಶ್ಯಕತೆಗಳಿಗಾಗಿ ಎಲ್ಲ ರೀತಿಯ ಉಕ್ಕಿನ ಉತ್ಪನ್ನಗಳ ಸಂಗ್ರಹಗಳನ್ನು ಹೊಂದಿದೆ. ವೈವಿಧ್ಯಮಯ ಫ್ಯಾಕ್ಟರಿಗಳು, ವರ್ಕ್ಶಾಪ್ಗಳು, ವಾಣಿಜ್ಯ, ಸಿವಿಲ್ ನಿರ್ಮಾಣಗಳು, ಮೂಲ ಸೌಕರ್ಯ ಮತ್ತು ಇಂಜಿನಿಯರಿಂಗ್ ಪ್ರಾಜೆಕ್ಟ್ಗಳಿಗೆ ಬೇಕಿರುವಂತಹ ಎಲ್ಲ ಬಗೆಯ ಸ್ಟೀಲ್ ಪ್ರಾಡಕ್ಟ್ಗಳ ಅವಶ್ಯಕತೆಗಳನ್ನು ಪೂರೈಸ್ತಾ ಇದೆ. ನಾವು ಆ್ಯಕ್ಚುಲಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಮತ್ತು ರಾಷ್ಟ್ರೀಯ ಇಸ್ಪಾತ್ ನಿಗಮ ಅಂತ ಇದರದ್ದು ನಾವು ಡಿಸ್ಟ್ರಿಬ್ಯೂಟರ್ ಆಗಿರ್ತೇವೆ. ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ನಮ್ಮ ಹತ್ರ ಎಲ್ಲ ಥರದ TMT ಪ್ಲೇಟ್ಸ್ಗಳೆಲ್ಲ ಸಿಗ್ತದೆ. ನಮ್ಮ ಹತ್ರ 2mm ಇಂದ ಹಿಡಿದು 150 mm ತನಕ ಎಲ್ಲ ಪ್ಲೇಟ್ಗಳು ಸಿಗ್ತದೆ. ಮತ್ತು ನಾವು ಗ್ರಾಹಕರಿಗೆ ಬೇಕಾಗುವ ರೀತಿಯಲ್ಲಿ ಪ್ರೊಫೈಲ್ ಕಟ್ಟಿಂಗ್ ಮಾಡಿ ಸಹ ಕೊಡ್ತೇವೆ. ಮತ್ತು ನಮ್ಮದು ಆ್ಯಕ್ಚುಲಿ ನಮ್ಮ ಮ್ಯಾಂಗ್ಳೂರು ಬ್ರಾಂಚಲ್ಲಿ ನಮ್ಮದು ಓನ್ ವೇಬ್ರಿಡ್ಜ್ ಇದೆ. ಮತ್ತು ನಮ್ಮ ಹತ್ರ ನಿಯರ್ ಅಬೌಟ್ ಒಂದು 20 ನಮ್ಮದೇ ಆದ ವೆಹಿಕಲ್ಗಳಿದ್ದಾವೆ ಗ್ರಾಹಕರಿಗೆ ಒಂದು ಒಳ್ಳೆಯ ಸರ್ವಿಸ್ ಕೊಡಲಿಕ್ಕೆ. ಮತ್ತು ನಮ್ಮಲ್ಲಿ ಡಿಕಾಯಿಲಿಂಗ್ ಮಿಷಿನ್ ಸಹ ಇದೆ. ನಾವು ರಾಷ್ಟ್ರೀಯ ಇಸ್ಪಾತ್ ನಿಗಮದಿಂದ ಈ TMT ಬಾರ್ಗಳನ್ನು ಕಾಯಿಲ್ ರೂಪದಲ್ಲಿ ನಾವು ಇಲ್ಲಿಗೆ ತಂದು ಕಸ್ಟಮರ್ಗೆ ಬೇಕಾಗುವಾಗ ಅವರಿಗೆ ಬೇಕಾಗುವ ರೀತಿಯಲ್ಲಿ ನಾವು ಅದನ್ನು ಡಿಕಾಯಿಲಿಂಗ್ ಮಾಡಿ ಕೊಡ್ತೇವೆ. ಮೆಟೀರಿಯಲ್ ಸಹ ಒಳ್ಳೆ ಫ್ರೆಶ್ ಮೆಟೀರಿಯಲ್ ಎಲ್ಲ ಅವರಿಗೆ ಇದರಿಂದ ಸಿಗುವ ಸಾಧ್ಯತೆ ಇದೆ. ಅಂದಹಾಗೆ ಅಪ್ಕೋ ಸ್ಟೀಲ್ ಇಂಟರ್ನ್ಯಾಷನಲ್ ಅನ್ನೋದು ಜಾಗತಿಕವಾಗಿ ಹಬ್ಬಿಕೊಂಡಿರುವ ABF ಗ್ರೂಪ್ ಆಫ್ ಕಂಪನೀಸ್ನ ಅಂಗಸಂಸ್ಥೆಯಾಗಿದೆ. ಭಾರತ, ಮಧ್ಯಪ್ರಾಚ್ಯ ಮತ್ತು ಪೂರ್ವ ಪ್ರಾಚ್ಯ, ಚೀನಾ ರಾಷ್ಟ್ರಗಳಲ್ಲಿ ಬೃಹತ್ ಕಂಪನಿಗಳನ್ನು ಹೊಂದಿರುವ ಬೃಹತ್ ಸಮೂಹ ABF ಗ್ರೂಪ್ ಆಗಿದೆ. ಅಪ್ಕೋ ಸ್ಟೀಲ್ನ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋ ಮುನ್ನ ಅದರ ಮಾತೃ ಸಂಸ್ಥೆ ABF ಗ್ರೂಪ್ನ ಬಗ್ಗೆ ತಿಳ್ಕೊಂಡು ಬರೋಣ ಬನ್ನಿ. ಅಪ್ಕೋ ಸ್ಟೀಲ್ ಇಂಟರ್ನ್ಯಾಷನಲ್ ಕಳೆದ ಹಲವು ದಶಕಗಳಿಂದ ಸ್ಟೀಲ್ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ. ಅಂದಹಾಗೆ ಅಪ್ಕೋ ಸ್ಟೀಲ್ನ ಮಾತೃ ಸಂಸ್ಥೆ ಇಂದು ದೇಶ ವಿದೇಶಗಳಲ್ಲಿ ವಿವಿಧ ಕ್ಷೇತ್ರದ ಉದ್ದಿಮೆಗಳಲ್ಲಿ ತನ್ನ ಶಾಖೆಯನ್ನು ಹೊಂದಿರುವ ABF ಗ್ರೂಪ್ ಆಫ್ ಕಂಪನೀಸ್. ABF ಗ್ರೂಪ್ ಭಾರತ ಮೂಲದ ಒಕ್ಕೂಟವಾಗಿದ್ದು ಜಾಗತಿಕ ಮಟ್ಟದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಭಾರತ, ಮಧ್ಯಪ್ರಾಚ್ಯ, ಚೈನಾದಲ್ಲಿ ಸುಮಾರು 17ಕ್ಕೂ ಮಿಕ್ಕಿ ಕಂಪನಿಗಳನ್ನು ಹೊಂದಿದ್ದು ABF ಗ್ರೂಪ್ನ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಮೊಹಮ್ಮದ್ ಅಸ್ಲಾಂ ಖಾಜಿ ಅವರ ದಕ್ಷ ನೇತೃತ್ವ ಮಾರ್ಗದರ್ಶನದಲ್ಲಿ ಸಂಸ್ಥೆಯು ಮುಂದುವರಿತಾ ಇದೆ. ಕಂಪನಿಯ ಮೂಲವು ಕರಾವಳಿ ಮಂಗಳೂರಿನಲ್ಲಿ ಇರುವುದು ಇಡೀ ಭಾರತದ ಹೆಮ್ಮೆಯ ಕಿರೀಟದ ಮುಕುಟಕ್ಕೊಂದು ಗರಿಯ ಸರಿ. ಕಳೆದ 2 ದಶಕಗಳಲ್ಲಿ ABF ಗ್ರೂಪ್ ತನ್ನ ಎಲ್ಲ ಉದ್ಯೋಗಿಗಳ ಶ್ರೇಷ್ಠತೆಯ ಅನ್ವೇಷಣೆಯಲ್ಲಿನ ನಿರಂತರ ಪರಿಶ್ರಮದಿಂದ ಶೀಘ್ರ ಪ್ರಗತಿಯನ್ನ ಸಾಧಿಸಿದೆ ಮತ್ತು ಸಮಗ್ರತೆ, ನೈತಿಕತೆ ಮತ್ತು ಮೌಲ್ಯಗಳ ಉನ್ನತ ಗುಣಮಟ್ಟದ ಉನ್ನತ ಜಾಗತಿಕ ಸಂಘಟನೆಯಾಗಲು ಜಾಗತಿಕವಾಗಿ ತನ್ನ ಅಸ್ತಿತ್ವವನ್ನು ವೇಗವಾಗಿ ವಿಸ್ತರಿಸಿಕೊಂಡಿದೆ. ಮುಖ್ಯವಾಗಿ ಶಿಫ್ಟಿಂಗ್ ಮತ್ತು ಲಾಜಿಸ್ಟಿಕ್, ಇಂಜಿನಿಯರಿಂಗ್ ಸೇವೆಗಳು ಮತ್ತು ಟ್ರೇಡಿಂಗ್ನಲ್ಲಿ ಸಂಸ್ಥೆಯು ಕೇಂದ್ರೀಕೃತವಾಗಿ ಗಮನ ಹರಿಸಿ ಅತ್ಯಂತ ಗುಣಮಟ್ಟದ ಸೇವೆಯನ್ನು ಒದಗಿಸ್ತಾ ಇದೆ. ಅಪ್ಕೋ ಸ್ಟೀಲ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ABF ಸ್ಟೀಲ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ABF ಫ್ರೈಟ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ABF ಲಾಜಿಸ್ಟಿಕ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಅಪ್ಕೋ ಲೆದರ್ಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ABF ಇಂಜಿನಿಯರಿಂಗ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಅಪ್ಕೋ ಇನ್ಫೋಟಿಕ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಅಪ್ಕೋ ಟ್ರೇಡ್ ಸೆಂಟರ್, ಬಾಫ್ಕೋ ಇಂಟರ್ನ್ಯಾಷನಲ್ ಶಿಫ್ಟಿಂಗ್ ಅಂಡ್ ಲಾಜಿಸ್ಟಿಕ್ ಕಂಪನಿ ಲಿಮಿಟೆಡ್, ಬಾಸೆಮ್ ಇಂಟರ್ನ್ಯಾಷನಲ್ ಮಿಡಲ್ ಈಸ್ಟ್ LLC, ಅಪ್ಕೋ ಇಂಟರ್ನ್ಯಾಷನಲ್ ಶಿಫ್ಟಿಂಗ್ ಅಂಡ್ ಲಾಜಿಸ್ಟಿಕ್ಸ್ DMCC, ಗ್ಲೋಬಲ್ ಲಾಜಿಸ್ಟಿಕ್ಸ್ ಟ್ರಾನ್ಸ್ಪೋರ್ಟ್, ABF ಇಂಡಸ್ಟ್ರೀಸ್ LLC, ದುಬೈ, ABF ಇಂಜಿನಿಯರಿಂಗ್ ಇಂಟರ್ನ್ಯಾಷನಲ್ FZCO, ABF ಲೆದರ್ಸ್ ಇಂಟರ್ನ್ಯಾಷನಲ್, ರೈಟ್ ಚಾಯ್ಸ್ ಎಕ್ವಿಪ್ಮೆಂಟ್ ಟ್ರೇಡಿಂಗ್ LLC ಮತ್ತು ABF ಫ್ರೈಟ್ ಇಂಟರ್ನ್ಯಾಷನಲ್ ಚೈನಾ ಲಿಮಿಟೆಡ್ ಎನ್ನುವ 17ಕ್ಕೂ ಮಿಕ್ಕಿ ಅಂಗ ಸಂಸ್ಥೆಗಳನ್ನು ABF ಗ್ರೂಪ್ ಹೊಂದಿಕೊಂಡಿದೆ. ಈ ಮೂಲಕ ABF ಗ್ರೂಪ್ ವಿಶಾಲವಾದ ದೃಷ್ಟಿಕೋನದ ಮೂಲಕ ಬಾಹ್ಯ ಅಂಶಗಳನ್ನು ಲೆಕ್ಕಿಸದೆ ಭವಿಷ್ಯದ ಪ್ರಮುಖ ಬೆಳವಣಿಗೆಯ ಯೋಜನೆಗಳನ್ನು ಆಂತರಿಕ ಶಕ್ತಿಯ ಮೂಲಕ ಸಾಧಿಸುವ ಮೂಲಕ ಮಾದರಿಯಾಗಿ ಬೆಳೆದು ನಿಂತಿದೆ.
market under the brand name of APCO Steel International Private Limited for the past 25 years. And to also support, we also have a sister concern called ABF Steel Traders. Now let's talk about APCO Steel. We have been in the market for over 25 years under the branches of Mangalore, Kottara and Udupi to serve all our customers. For ABF Steel Traders, we have our branches in Manipal, Baikampadi and Davangere. So in total, we have 5 branches to cater to all our customers. ಅಪ್ಕೋ ಸ್ಟೀಲ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ನ ಮಾತೃ ಸಂಸ್ಥೆ ABF ಗ್ರೂಪ್ ಆಫ್ ಕಂಪನೀಸ್ನ ಬಗ್ಗೆ ಡೀಟೇಲ್ ಆಗಿ ನೋಡಿದ್ವಿ. ಇನ್ನು ಅಪ್ಕೋ ಸ್ಟೀಲ್ ಇಂಟರ್ನ್ಯಾಷನಲ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ಶಾರ್ಟ್ ಬ್ರೇಕ್. ಬ್ರೇಕ್ನ ಬಳಿಕ ಅಪ್ಕೋ ಸ್ಟೀಲ್ ಭರವಸೆಯ ವಾಗ್ದಾನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಪ್ಕೋ ಸ್ಟೀಲ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಕರಾವಳಿಯ ಅತ್ಯಂತ ನಂಬಿಕಸ್ಥ ಸ್ಟೀಲ್ ಟ್ರೇಡಿಂಗ್ ಕಂಪನಿ ಎನ್ನುವ ಹೆಗ್ಗಳಿಕೆಯನ್ನು ಕೂಡ ಪಡೆದುಕೊಂಡಿದೆ. ಇದಕ್ಕೆ ಕಾರಣ ಇಲ್ಲಿ ಸಿಗುವ ನಿಖರ ತೂಕ ಮತ್ತು ಸ್ಪರ್ಧಾತ್ಮಕ ಬೆಲೆ. ಗುಣಮಟ್ಟಕ್ಕೆ ಹೆಸರುವಾಸಿಯಾದ ಅಪ್ಕೋ ಸ್ಟೀಲ್ನ ಎಲ್ಲ ಬ್ರಾಂಚ್ಗಳ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಅಪ್ಕೋ ಸ್ಟೀಲ್ಸ್ ಗುಣಮಟ್ಟ ಮತ್ತು ತೂಕದ ನಿಖರತೆಗೆ ಹೆಸರುವಾಸಿಯಾಗಿರುವ ಸಂಸ್ಥೆ. ಈ ಕಾರಣದಿಂದಾಗಿ ಅಲ್ಲಿಂದ ಪರರಾಜ್ಯಗಳಿಗೂ ಸ್ಟೀಲ್ ಉತ್ಪನ್ನಗಳು ಇಲ್ಲಿಂದ ಮಾರಾಟವಾಗುತ್ತೆ. ಸೈಲ್, ವೈಸಾಗ್ ಸ್ಟೀಲ್, JSW, ನಿಯೋ TMT ಮತ್ತು ಇತರ ಹಲವು ಬ್ರ್ಯಾಂಡ್ಗಳ ಸ್ಟೀಲ್ ಪ್ರಾಡಕ್ಟ್ಗಳ ಡೀಲರ್ಶಿಪ್ ಅನ್ನ ಸಂಸ್ಥೆಯು ಹೊಂದಿದ್ದು ಕ್ಷಿಪ್ರ ಸೇವೆಯನ್ನ ಸಂಸ್ಥೆಯು ಒದಗಿಸ್ತಾ ಇದೆ. ಹೀಗಾಗಿ ಅತ್ಯುತ್ತಮ ಸ್ಪರ್ಧಾತ್ಮಕ ಬೆಲೆಯ ಮೂಲಕ ಎಲ್ಲ ಉಕ್ಕಿನ ಉತ್ಪನ್ನಗಳಿಗೆ ನೆಚ್ಚಿನ ತಾಣವಾಗಿದೆ. ಜೊತೆಗೆ ಅಗತ್ಯವಿದ್ರೆ ಪರೀಕ್ಷಾ ಪ್ರಮಾಣ ಪತ್ರಗಳನ್ನ ಕೂಡ ಸಂಸ್ಥೆಯು ಒದಗಿಸುತ್ತೆ. ಅಪ್ಕೋ ಸ್ಟೀಲ್ ಇಂಟರ್ನ್ಯಾಷನಲ್, ಅಪ್ಕೋ ಕಂಪೌಂಡ್, ಕೊಟ್ಟಾರ ಚೌಕಿ, ಮಂಗಳೂರು. ಅಪ್ಕೋ ಸ್ಟೀಲ್ ಎಲ್ಲ ಬಗೆಯಲ್ಲೂ ಸರ್ವಸಜ್ಜಿತವಾಗಿ ಸೇವೆಯನ್ನ ಒದಗಿಸ್ತಾ ಇದೆ. ಮಾರುಕಟ್ಟೆ ವ್ಯವಹಾರಗಳ ನಿರ್ವಹಣೆಗಾಗಿ ಮಂಗಳೂರಿನ ಕೊಟ್ಟಾರ ಚೌಕಿ ಬಳಿ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲೇ ವಿಶಾಲವಾದ ಕಚೇರಿ ಮತ್ತು ಯಾರ್ಡ್ ಅನ್ನ ಹೊಂದಿಕೊಂಡಿದೆ. ಹಲವು ಅಂತಸ್ತುಗಳ ಸುಸಜ್ಜಿತ ಕಚೇರಿಯಿದ್ದು ದಕ್ಷ ಪ್ರಾಮಾಣಿಕ ಸಿಬ್ಬಂದಿಗಳ ಮೂಲಕ ಸಮಗ್ರ ನಿರ್ವಹಣೆಯನ್ನ ನಿರ್ವಹಿಸಲಾಗುತ್ತೆ. ಮೀಟಿಂಗ್ ಹಾಲ್, ಕಾನ್ಫರೆನ್ಸ್ ಹಾಲ್, ಪ್ರೇಯರ್ ರೂಮ್, ಪ್ಯಾಂಟ್ರಿ ಹೀಗೆ ಎಲ್ಲ ಬಗೆಯ ಸುಸಜ್ಜಿತ ಮೂಲ ಸೌಕರ್ಯಗಳನ್ನ ಮಂಗಳೂರು ಕೊಟ್ಟಾರ ಕಚೇರಿಯು ಹೊಂದಿಕೊಂಡಿದೆ. ಈ ಸೌಲಭ್ಯವು 10 ಟನ್ ಎತ್ತುವ ಕ್ರೇನ್, ಓವರ್ ಹೆಡ್ ಕ್ರೇನ್, 40 KVA ಜನರೇಟರ್ ಅನ್ನ ಹೊಂದಿಕೊಂಡಿದೆ. ಕನ್ಸ್ಟ್ರಕ್ಷನ್ ಸ್ಟೀಲ್, ಸ್ಟ್ರಕ್ಚರಲ್ ಸ್ಟೀಲ್, ಇಂಡಸ್ಟ್ರಿಯಲ್ ಸ್ಟೀಲ್, ಪೈಪ್, ಸ್ಪೆಷಾಲಿಟಿ ಸ್ಟೀಲ್, ವಾಣಿಜ್ಯ ನಿರ್ಮಾಣಗಳ ಎಲ್ಲ ಅವಶ್ಯಕತೆಗಳಿಗಾಗಿ ಸಿವಿಲ್, ವಿವಿಧ ಅಗತ್ಯತೆಗಳಿಗೆ ಸೂಕ್ತವಾದ ಸಣ್ಣ ಸ್ಟೀಲ್ ಪೈಪ್ಗಳಿಂದ ಆರಂಭಿಸಿ ಎಲ್ಲ ಬಗೆಯ ಸ್ಟೀಲ್ ಉತ್ಪನ್ನಗಳು ಅಂದ್ರೆ TMT ಬಾರ್ಸ್, ಬೈಂಡಿಂಗ್ ವೈರ್ಸ್, ಆಂಗಲ್ಸ್, ಚಾನೆಲ್ಗಳು, ಸ್ಕ್ವೇರ್ಗಳು, ಫ್ಲಾಟ್ಗಳು, ಬ್ರೈಟ್ ಬಾರ್ಸ್, MS, HR, CR, GP, GI ಶೀಟ್ಗಳು ಮತ್ತು ಪೈಪ್ಗಳು, PVC, UPVC, CPVC, SWR ಮತ್ತು ಅಗ್ರಿ ಪೈಪ್ಗಳು ಹೀಗೆ ಸಮಗ್ರ ಸಂಗ್ರಹವನ್ನ ಹೊಂದಿದೆ. ಇಲ್ಲಿನ ಮತ್ತೊಂದು ವಿಶೇಷತೆ ಅಂದ್ರೆ TMT ಬಾರ್ ಕಾಯಿಲ್ ಕಟಿಂಗ್ ಮಿಷನ್. ಕಾಯಿಲ್ ರೂಪದಲ್ಲಿ ಬರುವ TMT ಬಾರ್ಸ್ ಅನ್ನ ಗ್ರಾಹಕರಿಗೆ ಬೇಕಾದ ಉದ್ದದ ಅಳತೆಯಲ್ಲಿ ಕಟ್ ಮಾಡಿ ಕೊಡಲಾಗುತ್ತೆ. ಇದು ಅನೇಕ ಗ್ರಾಹಕರಿಗೆ ಟ್ರಾನ್ಸ್ಪೋರ್ಟ್ಗಳಿಗೆ ಟ್ರೇಲರ್ ಬಳಸಬೇಕಾದ ಅನಿವಾರ್ಯತೆಯನ್ನ ತಪ್ಪಿಸುತ್ತೆ. ಜೊತೆಗೆ ವೇ ಬ್ರಿಡ್ಜ್ನ ಸೇವೆಯೂ ಲಭ್ಯವಿದೆ. ಗ್ರಾಹಕರ ಅನುಕೂಲತೆಗೆ ಸಾಗಾಟದ ಅವಶ್ಯಕತೆಗಳಿಗಾಗಿ ಸುಸಜ್ಜಿತ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೂಡ ಲಭ್ಯವಿದೆ. ಅಪ್ಕೋ ಸ್ಟೀಲ್ ಇಂಟರ್ನ್ಯಾಷನಲ್, ಅಪ್ಕೋ ಕಂಪೌಂಡ್, ಕಪ್ಪಿಟ್ಟು, ಅಂಬಲ್ಪಾಡಿ, ಉಡುಪಿ. ಅಪ್ಕೋ ಸ್ಟೀಲ್ ಇಂಟರ್ನ್ಯಾಷನಲ್ ISO 9001 ಈಸ್ಟ್ 2015 ಪ್ರಮಾಣೀಕೃತ ಕಂಪನಿಯಾಗಿದ್ದು
ಪ್ರತಿ ಕ್ಲೈಂಟ್ಸ್ನ ಎಲ್ಲ ಅವಶ್ಯಕತೆಗಳನ್ನ ವ್ಯವಸ್ಥಿತವಾಗಿ ನಿರ್ವಹಿಸಲು ಮೀಸಲಾಗಿರುತ್ತೆ. ಸಂಸ್ಥೆಯ ಹೆಡ್ ಆಫೀಸ್ ಇದಾಗಿದ್ದು ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಗ್ರಾಹಕರಿಗೆ ಸಮಗ್ರ ಸೇವೆಯನ್ನ ಒದಗಿಸ್ತಾ ಇದೆ. ಅನೇಕ ವರ್ಷಗಳಿಂದ ದುಡಿಯುತ್ತಿರುವ ನಿಷ್ಠಾವಂತ ಸಿಬ್ಬಂದಿಗಳ ಜೊತೆಗೆ ಸಂಸ್ಥೆಯು ಸುಸಜ್ಜಿತ ಕಚೇರಿಯ ಮೂಲಕ ಸೇವೆಯನ್ನ ಒದಗಿಸ್ತಾ ಇದೆ. ಜೊತೆಗೆ ಗ್ರಾಹಕರ ಬೇಡಿಕೆಯನ್ನ ಪೂರೈಸಲು ಎತ್ತುವ ಕ್ರೇನ್, ಓವರ್ ಹೆಡ್ ಕ್ರೇನ್, 40 ಕೆವಿಎ ಜನರೇಟರ್ಗಳ ಸೌಲಭ್ಯವನ್ನ ಹೊಂದಿದೆ. ಟಿಎಂಟಿ ಬಾರ್ಸ್, ಬೈಂಡಿಂಗ್ ವೈರ್ಸ್, ಅಂಗಲ್ಸ್, ಚಾನೆಲ್ಗಳು, ಸ್ಕ್ವೇರ್ಗಳು, ಫ್ಲಾಟ್ಗಳು, ಬ್ರೈಟ್ ಬಾರ್ಸ್, ಎಂಎಸ್, ಎಚ್ಆರ್, ಸಿಆರ್, ಜಿಪಿ, ಜಿಐ ಶೀಟ್ಗಳು ಮತ್ತು ಪೈಪ್ಗಳು, ಪಿವಿಸಿ, ಯುಪಿವಿಸಿ, ಸಿಪಿವಿಸಿ, ಎಸ್ಡಬ್ಲ್ಯೂಆರ್ ಮತ್ತು ಅಗ್ರಿ ಪೈಪ್ಗಳು ಹೀಗೆ ಎಲ್ಲ ಉತ್ಪನ್ನಗಳು ಸ್ಪರ್ಧಾತ್ಮಕ ದರದಲ್ಲಿ ಲಭ್ಯವಿದೆ. ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೂಡ ಇದೆ. ಈಗ ಡಿಮಾಂಡ್ಸ್ ಅಂದರೆ ರೇಟ್ ಜಾಸ್ತಿ ಆಗುವಾಗ ಡಿಮಾಂಡ್ ಇತ್ತು, ಈಗ ರೇಟ್ ಸ್ಟೇಬಲ್ ಆಗಿದೆ, ಈಗ ಸ್ವಲ್ಪ ಸ್ಲೋ ಆಗಿ ಆಗ್ತಾ ಇದೆ. ಈಗ ರೇಟ್ ಈಗ 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 ಒಂದು ಫೈಬ್ರಿಕೇಷನ್ ಹೇಳಿದರು, ನಾವು ಒಂದು ರೇಟ್ ಕೋಡ್ ಮಾಡುವಾಗ ಕಮ್ಮಿ ಇರ್ತದೆ, ಒಂದು 3 ದಿವಸದ ನಂತರ ಅದು ರೇಟ್ ಹೈಕ್ ಆಗ್ತದೆ, ನಮಗೆ ಅದು ಲಾಸ್ ಆಗ್ತದೆ. ಸೊ ನಮಗೆ ಅದು ಡೀಲ್ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗೆ ಅವರು ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸೊ ಈಗ ಫೈಬ್ರಿಕೇಷನ್ ತುಂಬ ಕಡಿಮೆ ಉಂಟು ಮತ್ತು ಈ ಬೋಟ್ ಬಿಲ್ಡಿಂಗ್ ಸ್ವಲ್ಪ ನಡೀತಾ ಇದೆ ಮತ್ತು ರೇಟ್ ಹೈಕ್ನಿಂದ ಅವರು ಸಹ ಸ್ವಲ್ಪ ಸ್ಟೇಬಲ್ ಮಾಡಿದ್ದಾರೆ. ರೇಟ್ ಕಮ್ಮಿ ಆಗುವಾಗ ನಾವು ಬೋಟನ್ನು ನಾವು ಇದು ಮಾಡ್ತೇವೆ ಅಂತ ಹೇಳಿದ್ದೆ. ಮತ್ತು ಕನ್ಸ್ಟ್ರಕ್ಷನ್ ತುಂಬ ಕಡಿಮೆ ಉಂಟು. ಸಣ್ಣ ಸಣ್ಣ ಮನೆಗಳು ಸ್ವಲ್ಪ ಆಗ್ತಾ ಇದೆ, ಆದರೆ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಈ ಡೆವಲಪರ್ಸ್ ಎಲ್ಲ ಉಂಟಲ್ಲ, ಎಲ್ಲ ಸ್ಟಾಪ್ ಆಗಿದೆ. ಎಪಿಎಫ್ ಸ್ಟೀಲ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಇದು ಮಂಗಳೂರಿನ ಬೈಕಂಪಾಡಿಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರುವ ಅಪ್ಕೋ ಸ್ಟೀಲ್ನ ಸುಸಜ್ಜಿತ ಶಾಖೆ. ಎಲ್ಲ ಬಗೆಯ ಸ್ಟೀಲ್ ಪ್ರಾಡಕ್ಟ್ಗಳ ಜೊತೆಗೆ ವೇಬ್ರಿಡ್ಜ್ನ ಸೌಕರ್ಯವೂ ಇಲ್ಲಿದೆ. ಇದರ ಜೊತೆಗೆ ಕ್ಲೈಂಟ್ಗಳಿಗೆ ಸಣ್ಣ ಉಕ್ಕಿನ ಕೊಳವೆಗಳಿಂದ ಹಿಡಿದು ಬೃಹತ್ ಸ್ಟ್ರಕ್ಚರಲ್ ಬೀಮ್ನವರೆಗೆ ಎಲ್ಲ ಬಗೆಯ ಸಿವಿಲ್, ಕಮರ್ಷಿಯಲ್ ನಿರ್ಮಾಣಗಳು ಮತ್ತು ಮೂಲಸೌಕರ್ಯ ಮತ್ತು ಇಂಜಿನಿಯರಿಂಗ್ ಯೋಜನೆಗಳಿಗೆ ಅಗತ್ಯವಿರುವ ಎಲ್ಲ ಉಕ್ಕಿನ ಉತ್ಪನ್ನಗಳೊಂದಿಗೆ ಸೇವೆಯನ್ನ ಸಲ್ಲಿಸ್ತಾ ಇದೆ. ಎಪಿಎಫ್ ಸ್ಟೀಲ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆಯ ಪಿಬಿ ರೋಡ್ನ ಕರೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಪಿಎಫ್ ಸ್ಟೀಲ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ನ ದಾವಣಗೆರೆ ಶಾಖೆಯು ಕಾರ್ಯಾಚರಿಸ್ತಾ ಇದೆ. ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್, ಜೆಕೆ ಸಿಮೆಂಟ್, ಬರ್ಜರ್ ಪಾಯಿಂಟ್ಸ್, ಜಿಪಿ ಮತ್ತು ಸಿಆರ್ ಶೀಟ್ಸ್, ಜಿಪಿ ಅಂಡ್ ಎಂಎಸ್ ಪೈಪ್ಸ್ ಜೊತೆಗೆ ಎಂಎಸ್ ಪ್ಲೇಟ್ಸ್, ಚಾನೆಲ್ಸ್, ಆಂಗಲ್ಸ್, ಜೆಐ ಪೈಪ್ಸ್ ಅಂಡ್ ಟ್ಯೂಬ್ಸ್, ಪಿವಿಸಿ, ಯುಪಿವಿಸಿ, ಸಿಪಿವಿಸಿ, ಎಸ್ಡಬ್ಲ್ಯೂಆರ್, ಅಗ್ರಿ ಪೈಪ್ಸ್, ಸ್ಟೀಲ್ ಡೋರ್ಸ್ ಮತ್ತು ಟಿಎಂಟಿ ಬಾರ್ಸ್ ಇತ್ಯಾದಿಗಳ ಸಮಗ್ರ ಸಂಗ್ರಹವನ್ನ ಹೊಂದಿಕೊಂಡು ಸೇವೆಯನ್ನ ನೀಡ್ತಾ ಇದೆ. ತುಂಬಾ ವರ್ಷದಿಂದ ಸ್ಟೀಲ್ ಟ್ರೇಡಿಂಗ್ ವ್ಯವಹಾರ ಮಾಡ್ತಾ ಇದ್ದೇವೆ. ಸ್ಟೀಲ್ ಟ್ರೇಡಿಂಗ್ ಅಲ್ಲಿ ತುಂಬಾ ಜನರಿದ್ದಾರೆ, ಆದರೆ ನಾವು ಸ್ಟೀಲ್ ಟ್ರೇಡಿಂಗ್ ವಿಷಯದಲ್ಲಿ ಅಪ್ಕೋ ಸ್ಟೀಲ್ ಯಾಕೆ ವಿಭಿನ್ನವಾಗಿದೆ ಅಂತ ಹೇಳಿದ್ರೆ, ಸ್ಟೀಲ್ ಟ್ರೇಡಿಂಗ್ ಅಲ್ಲಿ ಪ್ರೊಫೆಷನಲಿಸಮ್ ಆಗಿ ಕೆಲಸ ಮಾಡುವವರು ತುಂಬಾ ಕಮ್ಮಿ ಇರ್ತಾರೆ. ಆದರೆ ನಮ್ಮ ಬಾಸ್ ಪ್ರೊಫೆಷನಲಿಸಮನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ಸೊ ಅನುಗುಣವಾಗಿ ನಮ್ಮದು ಕಂಪನಿಯಲ್ಲಿ ಸ್ಟೀಲ್ ಟ್ರೇಡಿಂಗ್ ಆದರೂ ಇಲ್ಲಿ ಬೇರೆ ಬೇರೆ ವಿಭಾಗಗಳಿದೆ. ಈಗ ಇಲ್ಲಿ HR ಡಿಪಾರ್ಟ್ಮೆಂಟ್ ಅಂತಿದೆ, ಮೆಟೀರಿಯಲ್ ಪರ್ಚೇಸ್ ಮಾಡಲಿಕ್ಕೆ ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ, ಮ್ಯಾನೇಜ್ಮೆಂಟ್ ಟೀಮ್ ಇದೆ, ಲೋಕಲ್ ಟೀಮ್ ಇದೆ, ಆ್ಯಂಡ್ ಸೂಪರ್ವೈಸರ್ಸ್ ಇದ್ದಾರೆ, ಸೇಲ್ಸ್ ಡಿಪಾರ್ಟ್ಮೆಂಟ್ ಇದೆ, ಆ್ಯಂಡ್ ಪ್ರೈಸಿಂಗ್ ಡಿಪಾರ್ಟ್ಮೆಂಟ್ ಇದೆ, ಕ್ರೆಡಿಟ್ ಡಿಪಾರ್ಟ್ಮೆಂಟ್ ಅಂತ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಅವರವರಿಗೆ ನಾವು ಒಂದು ರೂಲ್ಸ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೇವೆ. ನಾವು ನಗರದ ಪ್ರತಿಷ್ಠಿತ ಬಿಲ್ಡರ್ಗಳಿಗೆಲ್ಲ ನಾವು ಸ್ಟೀಲನ್ನು ಸಪ್ಲೈ ಮಾಡ್ತಿದ್ದೇವೆ. ನಮ್ಮಲ್ಲಿ ತುಂಬ ಮುಖ್ಯವಾಗಿರುವ ವಿಷಯ ಏನೆಂದರೆ, ನಮ್ಮದು ತೂಕದಲ್ಲಿ ನಾವು ತುಂಬ 100% ಅಕ್ಯುರೇಸಿ ಇದೆ ನಮ್ಮದು. ಹಾಗಾಗಿ ಕಸ್ಟಮರ್ಸ್ ನಮ್ಮನ್ನೇ ಇಲ್ಲಿ ಹುಡುಕಿಕೊಂಡು ಬರ್ತಾರೆ ಜಾಸ್ತಿ. ಒಂದು ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟನ್ನು ನಾವು ಟ್ರೇಡಿಂಗ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ದೊಡ್ಡದಾಗಿ ಕೆಲವೊಂದು ಬಿಲ್ಡರ್ಸ್ ನಮ್ಮ ಜೊತೆಗಿದ್ದಾರೆ, ಹಾಗೆ ಟ್ರೇಡರ್ಸ್ನವರು, ಕೆಲವೊಂದು ಫ್ಯಾಬ್ರಿಕೇಟರ್ಸ್, ಆ ಥರ ಒಂದು ಒಳ್ಳೊಳ್ಳೆ ಕಸ್ಟಮರ್ನ ನಾವು ಹೊಂದಿರುವಂಥದ್ದು ತುಂಬ ಸಂತೋಷವಾದಂಥ ವಿಷಯ, ನಮಗೆ ಹೆಮ್ಮೆಯ ವಿಷಯ ಕೂಡ. ಜೊತೆಯಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ, ನಮ್ಮಲ್ಲಿ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂಥ TMT, ಅದರಲ್ಲಿ ಸಹ ನಾವು ಕೆಲವೊಂದು ಕಂಪನಿಯ TMTಯನ್ನು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಈಗ ಮುಖ್ಯವಾಗಿ ಮಾಡ್ತಾ ಇರುವಂಥದ್ದು ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂಥ ರೂಫಿಂಗ್ ಐಟಮ್ಸ್, ಅದರಲ್ಲಿ GI ಐಟಮ್ಸ್ ಇರ್ಬೋದು ಅಥವಾ ಶೀಟ್ಸ್ ಇರ್ಬೋದು. ಅದರಲ್ಲಿ ನಾವು JSW ಅನ್ನು ಸ್ಪೆಷಲಾಗಿ ಮಾಡ್ತಾ ಇದ್ದೀವಿ, JSW ಕಲ್ರಾನ್ ಪ್ಲಸ್. ಹಾಗೆ ಅದರ ಜೊತೆಯಲ್ಲಿ ಮುಖ್ಯವಾಗಿ ಈಗ ಮೆರೈನ್ ಅಂದರೆ ಬೋಟ್ ಮ್ಯಾನುಫ್ಯಾಕ್ಚರಿಂಗ್ ಆಗುವಂಥದ್ದಕ್ಕೆ ಸಂಬಂಧಪಟ್ಟಂಥ ಪ್ಲೇಟ್ಸ್ ಇರ್ಬೋದು, ಅದನ್ನೆಲ್ಲ ಒಂದು ಅತ್ಯುತ್ತಮವಾಗಿ ಸ್ಟಾಕ್
ನಾವು ಮಾಡ್ತಾ ಇರೋದು ಅನ್ನೋದು ನಮಗೆ ಖುಷಿಯಾದ ವಿಷಯ. ಒಂದು ಸಂಸ್ಥೆಯು ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದೆ ಎಂದಾದ್ರೆ ಅದರ ಹಿಂದಿನ ಪ್ರೇರಕ ಶಕ್ತಿಗಳ ಬಗ್ಗೆ ಹೇಳಲೇಬೇಕು. ಈ ಎಲ್ಲ ಸಮೂಹಗಳನ್ನ ಮುನ್ನಡೆಸ್ತಾ ಇರೋದು ಮೊಹಮ್ಮದ್ ಅಸ್ಲಾಂ ಖಾಜಿ ಎನ್ನುವ ಸಹೃದಯ ವ್ಯಕ್ತಿ. ತನ್ನ ಸಮೂಹದ ಪ್ರತಿಯೊಬ್ಬ ಸ್ಟಾಫ್ ಅನ್ನ ಕೂಡ ಅತ್ಯಂತ ಆತ್ಮೀಯವಾಗಿ ಗುರುತಿಸುವ ಆಡಳಿತ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ಸಂಸ್ಥೆಯು ಯಶಸ್ಸಿನತ್ತ ದಾಪುಗಾಲಿಡ್ತಾ ಸಾಗ್ತಾ ಇದೆ. ಇನ್ನು ಮಂಗಳೂರಿನಲ್ಲಿ ಅಪ್ಕೋ ಸ್ಟೀಲ್ ತಂಡಕ್ಕೆ ಮುಖ್ಯ ಪ್ರೇರಕ ಶಕ್ತಿಯಾಗಿರುವುದು ಜನರಲ್ ಮ್ಯಾನೇಜರ್ ಹಿದಾಯತುಲ್ಲಾ ಖಾಜಿ ಅವರು. ಉಕ್ಕಿನ ವ್ಯಾಪಾರದಲ್ಲಿ 30 ವರ್ಷಗಳ ಅನುಭವ ಹೊಂದಿರುವ ಇವರು ಗ್ರಾಹಕರಿಗೆ ನಗುಮುಖದ ಸೇವೆಯನ್ನ ಒದಗಿಸುವ ಮೂಲಕ ಕಂಪನಿಯ ವ್ಯವಹಾರ ಅಭಿವೃದ್ಧಿಗೆ ಗಮನಾರ್ಹ ಕೊಡುಗೆಯನ್ನ ನೀಡ್ತಾ ಇದ್ದಾರೆ. ಅಪ್ಕೋ ಸ್ಟೀಲ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ನಮ್ಮದು ಸ್ಟಾರ್ಟ್ ಆಗಿ ನಿಯರ್ ಅಬೌಟ್ 24 ಇಯರ್ಸ್ ಆಯಿತು. ಹೆಡ್ ಆಫೀಸ್ ನಮ್ಮ ಉಡುಪಿಯಲ್ಲಿ ಇದೆ. ಆದರೆ ಅದರ ನಂತರ ನಮ್ಮದೊಂದು ಬ್ರ್ಯಾಂಚ್ ಮ್ಯಾಂಗ್ಳೂರಿನಲ್ಲಿ ಆಯಿತು. ನಿಯರ್ ಅಬೌಟ್ 17 ಇಯರ್ಸ್ ಆಯಿತು. ದೇವರದಿಂದ ನಾವು ನಮ್ಮ ಹೆಸರೆಲ್ಲ ಚೆನ್ನಾಗಿದೆ. ಎಲ್ಲದಕ್ಕೂ ನಾವು ವೇಮೆಂಟ್ನಲ್ಲಿ ಪಕ್ಕಾ ವೇಮೆಂಟ್ ಕೊಟ್ಟು ಗ್ರಾಮ್ ಲೆಕ್ಕ ಬಿಲ್ ಮಾಡ್ತಾ ಇದ್ದೇವೆ. ಆಮೇಲೆ ಇನ್ನೊಂದು ಬ್ರ್ಯಾಂಚ್ ನಮ್ಮದು ದಾವಣಗೆರೆಯಲ್ಲಿ ಆಯಿತು. ಅದೊಂದು 7 ಇಯರ್ಸ್ ಹತ್ತಿರ ಆಯಿತು. ಅಲ್ಲಿ ಕೂಡ ದೇವರದಿಂದ ಒಳ್ಳೆ ಹೆಸರಿದೆ. ಕಸ್ಟಮರಿಂದ ನಮಗೆ ಒಳ್ಳೆ ಮಾರ್ಕ್ಸ್ ಸಿಗ್ತಾ ಇದೆ. ಅಂದರೆ ಎಲ್ಲ ವೇಮೆಂಟ್ ಬಗ್ಗೆ ಭಾರಿ ನಮಗೆ ಜನರು ಒಳ್ಳೆ ಹೇಳ್ತಾ ಇದ್ದಾರೆ. ಆಮೇಲೆ ನಾವು ಇಲ್ಲಿಂದ ಬೆಳಗಾವಿ ಡಿಸ್ಟಿಕ್ಗೆ ಕೂಡ ಮೆಟೀರಿಯಲ್ ಒಂದು 600 ಟನ್ಸ್ ಒಮ್ಮೆ ಸಪ್ಲೈ ಮಾಡಿದ್ದೇವೆ ಡ್ಯಾಮ್ಗೋಸ್ಕರ. ಅದು ಉಡುಪಿಯ ಕಸ್ಟಮರ್ ನಮ್ಮ. ಆಮೇಲೆ ನಾವು ಎಲ್ಲ ಇಂಡಿಯಾದ ಎಲ್ಲ ಕಡೆಗೆ ನಾವು ಮೆಟೀರಿಯಲ್ ಸಪ್ಲೈ ಮಾಡ್ತಾ ಇದ್ದೇವೆ. ಎಲ್ಲಿ ಬೇಕಾದರೂ ನಾವು ಸಪ್ಲೈ ಮಾಡಲಿಕ್ಕೆ ತಯಾರಿದ್ದೇವೆ. ಕೋವಿಡ್-19 ಆಯಿತು. ಆ ಟೈಮ್ನಲ್ಲಿ ನಮಗೆ ಅಬ್ರಾಡಿಂದ ಡೈರೆಕ್ಟ್ ಎಲ್ಲರೂ ಹೇಳದೆ ಕೇಳದೆ ಎಲ್ಲರಿಗೆ ಸ್ವಲ್ಪ ಫಂಡ್ ಕಳಿಸಿದ್ದಾರೆ. ಆಮೇಲೆ ರೇಷನ್ ಕೊಟ್ಟಿದ್ದಾರೆ ನಮ್ಮ ಸ್ಟಾಫಿಗೆ ಎಲ್ಲರಿಗೆ. ಆಮೇಲೆ ಬಡವರಿಗೆ ರೇಷನ್ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಕೂಡ ಪಾಲಾಗಿದ್ದೆ. ನಾನು ಕೂಡ ನನ್ನಿಂದ ಕೊಟ್ಟಿದ್ದಾರೆ. ನಮ್ಮ ಕಾಪು MLA ಲಾಲಾಜಿ ಮೆಂಡನ್ ನಮ್ಮ ಬ್ರದರ್ನ ಕ್ಲಾಸ್ಮೇಟ್ ಅಸ್ಲಂ ಖಾಜಿಯವರು, ಅವರು ನಮ್ಮ ಬಾಸ್ ಕ್ಲಾಸ್ಮೇಟ್. ಅವರು ಮನೆಗೇನೆ ಬಂದು ಸ್ವಲ್ಪ ಹೆಲ್ಪ್ ಮಾಡಿ ಹೇಳಿ ನಾವು ಎಲ್ಲ ಹೆಲ್ಪ್ ಮಾಡಿದ್ದೇವೆ. ಇದರ ಜೊತೆಗೆ ಸಂಸ್ಥೆಯ ಪ್ರತಿಯೊಂದು ಸಿಬ್ಬಂದಿಯೂ ಕೂಡ ಅಷ್ಟೇ ಪ್ರಾಮಾಣಿಕವಾದ ಸೇವೆಗಳನ್ನು ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ. ಇನ್ನು ಯುವ ಪ್ರತಿಭೆಗಳಿಗೆ ಸಂಸ್ಥೆಯು ಅವಕಾಶಗಳನ್ನು ನೀಡ್ತಾ ಇದ್ದು ಪ್ರತಿ ವರ್ಷ ಉದ್ಯೋಗ ಮೇಳಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಅವಕಾಶಗಳನ್ನು ಒದಗಿಸ್ತಾ ಬಂದಿದೆ. ಈ ಮೂಲಕ ಅಪ್ಕೋ ಸಮೂಹದ ಭಾಗವಾಗುವ ಅವಕಾಶವನ್ನ ಒದಗಿಸ್ತಾ ಇದೆ. ನೋಡಿದ್ರಲ್ವಾ, ಇದು ಕಳೆದ 2 ದಶಕಗಳಿಂದ ಸ್ಟೀಲ್ ಟ್ರೇಡಿಂಗ್ನಲ್ಲಿ ತನ್ನದೇ ಆದ ಬ್ರ್ಯಾಂಡ್ ನೇಮ್ ಕ್ರಿಯೇಟ್ ಮಾಡಿರುವ ಅಪ್ಕೋ ಸ್ಟೀಲ್ ಬಗೆಗಿನ ಸಮಗ್ರ ಮಾಹಿತಿ. ಮುಂದಿನ ಸುದ್ದಿ ಮಾಹಿತಿಯ ಜೊತೆಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ V4 ನ್ಯೂಸ್.